ಮಂಗಳೂರು ಸ್ಮಾರ್ಟ್ ಸಿಟಿ ಕೆಲಸ ಪ್ರಗತಿಯಲ್ಲಿದೆ ಎಂದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ಮಾರ್ಟ್ ಸಿಟಿ ಕಾಮಗಾರಿ ನಗರದ ವಿವಿಧೆಡೆ ನಡೆಯುತ್ತಿದೆ. ತ್ಯಾಜ್ಯ ವಿಲೇವಾರಿ ಸಂಬಂಧಿಸಿದಂತೆ ಹೈಕೋರ್ಟ್ ತಡೆಯಾಜ್ಞೆ ಇದೆ. ಈಗಾಗಲೇ ಸುರತ್ಕಲ್ ವಿಧಾನಸಭಾ ವ್ಯಾಪ್ತಿಯ ಪಂಜಿಮುಗುರು ಬಳಿ ಸ್ಥಳ ಗುರುತಿಸಲಾಗಿದ್ದು, ಈ ಬಗ್ಗೆ ರಾಜ್ಯ ಸರ್ಕಾರದ ಮೂಲಕ ನ್ಯಾಯಾಲಯಕ್ಕೆ ಮನವಿ ಮಾಡಲಾಗುವುದು. ನ್ಯಾಯಾಲಯ ತಡೆಯಾಜ್ಞೆ ತೆರವುಗೊಳಿಸಲಿದೆ ಎಂಬ ವಿಶ್ವಾಸ ನನಗಿದೆ ಎಂದರು. ಜನರಿಗೆ ಬೇಕಾಗುವ ಸೌಕರ್ಯವನ್ನು ಕೊಡುವಂಥ ದೃಷ್ಟಿಯಲ್ಲಿ, ಆರೋಗ್ಯದ ದೃಷ್ಟಿಯಲ್ಲಿ ಸರಿಸುಮಾರು 60ರಿಂದ 70 ಕೋಟಿಯಷ್ಟು ಕಾಮಗಾರಿಗಳನ್ನು ಆರೋಗ್ಯಕ್ಕೆ ಮೀಸಲಿಟ್ಟು ಆ ಕಾಮಗಾರಿಗಳನ್ನೆಲ್ಲ ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮತ್ತು ಒಂದು ಮಂಗಳ ಕ್ರೀಡಾಂಗಣದ ಒಂದು ಸುತ್ತಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಅದಕ್ಕೂ ಕೂಡ ಒಂದು 10 ಕೋಟಿ ರೂಪಾಯಿಯನ್ನು ಇಡ್ತೀವಿ. ಅದಲ್ಲದೆ ಒಟ್ಟು ಕ್ರೀಡೆಗೆ ಸರಿಸುಮಾರು ಒಂದು 50 ಕೋಟಿ ರೂಪಾಯಿಯನ್ನು ಸ್ಮಾರ್ಟ್ ಸಿಟಿಯಿಂದ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಅದಲ್ಲದೆ ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ABD ಏರಿಯಾದಲ್ಲಿ 8 ವಾರ್ಡ್ಗಳ ಅಭಿವೃದ್ಧಿ ದೃಷ್ಟಿಯಲ್ಲಿ ಅಲ್ಲಿಯ 8 ವಾರ್ಡ್ಗಳ ಟ್ರಂಕ್ ಲೈನ್ ಡ್ರೈನೇಜಿಗೆ ಸಂಬಂಧಪಟ್ಟಾಗೆ ಟ್ರಂಕ್ ಲೈನನ್ನು ಬದಲಾವಣೆ ಮಾಡುವಂಥದ್ದು, ಕೆಲವು ಕಡೆಗಳಲ್ಲಿ ನೀರಿನ ಪೈಪು ಮತ್ತು ಬೇರೆ ಎಲ್ಲ ಏನು ಇದಿದೆ ಅದನ್ನೆಲ್ಲ ನೆಲದ ಅಡಿಯಲ್ಲಿ ಒಂದು ಭಾಗದಲ್ಲಿ ಬದಿಯಲ್ಲಿ ಹಾಕಿ ಅದರ ನಂತರ ಕಾಂಕ್ರೀಟ್ ರಸ್ತೀಕರಣಗಳ ಮಾಡುವಂಥ ಕೆಲಸ ಕಾರ್ಯಗಳು. ಹಾಗೆ ಈ 8 ವಾರ್ಡ್ಗಳಲ್ಲಿ ಆ ಅಭಿವೃದ್ಧಿಯ ಕಾಮಗಾರಿಗಳು, ಅದು ವಾರ್ಡ್ ನಂಬರ್ 40 ನಮ್ಮದು ಕೋರ್ಟ್ ವಾರ್ಡ್ ಇರ್ಬೋದು, 41 ಸೆಂಟ್ರಲ್ ವಾರ್ಡ್ ಇರ್ಬೋದು, 44 ಬಂದರ್ ವಾರ್ಡ್ ಇರ್ಬೋದು, 45 ಪೋರ್ಟ್ ವಾರ್ಡ್ ಇರ್ಬೋದು, 46 ಕಂಟೋನ್ಮೆಂಟ್ ವಾರ್ಡ್ ಇರ್ಬೋದು ಮತ್ತು 56 ಮಂಗಳದೇವಿ ಇರ್ಬೋದು, ಹಾಗೆ 57 ಹೊಯ್ಗೆ ಬಜಾರ್ ವಾರ್ಡ್, ಹೀಗೆ 8 ವಾರ್ಡ್ಗಳ ಅಭಿವೃದ್ಧಿ ದೃಷ್ಟಿಯಲ್ಲಿ ಸಮಗ್ರವಾಗಿ ಇದರಲ್ಲೆಲ್ಲ ಆಯ್ಕೆ ಮಾಡಿಕೊಳ್ಳಿದೆ. ಅದಲ್ಲದೆ ಇನ್ನಿತರ ಹೊಸದಾದ ಕೆಲವಾರು ಕಾಮಗಾರಿಗಳು ಸ್ಮಾರ್ಟ್ ಸಿಟಿಯಿಂದ ನಾವು ಜೋಡಣೆಯನ್ನು ಮಾಡಿಕೊಂಡು ಮಂಗಳೂರಿನಲ್ಲಿ ಈಗ ವಾಟರ್ ಫ್ರಂಟ್ ಕಾಮಗಾರಿಗಳಿರ್ಬೋದು, ಇಲ್ಲ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಇರ್ಬೋದು, ಇಲ್ಲ ಮಂಗಳೂರಿನ ಇಡೀ ರಾಜ್ಯದಲ್ಲೇ ಇಡೀ ದೇಶದಲ್ಲೇ ಯಾರೂ ಕಾಣದಂಥ ಒಂದು ವಿಶೇಷವಾದ ಸೆಂಟ್ರಲ್ ಮಾರುಕಟ್ಟೆ, 11 ಅಂತಸ್ತಿನ ಸೆಂಟ್ರಲ್ ಮಾರುಕಟ್ಟೆ ಕಾಮಗಾರಿಗಳಿರ್ಬೋದು. ಅದರೊಂದಿಗೆ ವಾಟರ್ ಫ್ರಂಟ್ ಈ ನೇತ್ರಾವತಿ ನದಿಯಿಂದ ಹಿಡಿದು ಕೂಳೂರಿನ ಕನೆಕ್ಟಿವಿಟಿ ಆಗುವಂಥ ದೃಷ್ಟಿಯಲ್ಲಿ ವಾಟರ್ ಫ್ರಂಟಿಗೆ ವಿಶೇಷವಾದ ರೂಪರೇಖೆಯನ್ನು ಕಲ್ಪಿಸಿಕೊಳ್ಳುವಂಥದ್ದು. ಇದೆಲ್ಲ ಕಾಮಗಾರಿಗಳು. ಇದರೊಂದಿಗೆ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಇರ್ಬೋದು, ಇದರೊಂದಿಗೆ ಮಂಗಳೂರಿನ ಬೇರೆ ಬೇರೆ ಜಾಗದಲ್ಲಿ PPP ಮಾಡೆಲ್ನಲ್ಲಿ ಆಯ್ಕೆ ಮಾಡಿಕೊಂಡದ್ದು, ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಇಲ್ಲ ಸರ್ಕಾರಿ ಕಚೇರಿಗಳಿಗೆ ಸೋಲಾರ್ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿಸ್ಕೊಳ್ಳುವಂಥದ್ದು. ಸರಿಸುಮಾರು ABD ಏರಿಯಾದಲ್ಲಿ ಬರುವಂಥ 13ರಿಂದ 14 ಗವರ್ಮೆಂಟ್ ಶಾಲೆಯನ್ನು ಉನ್ನತೀಕರಣ ಮಾಡುವಂಥ ದೃಷ್ಟಿಯಲ್ಲಿ ಒಂದೊಂದು ಶಾಲೆಗೆ 1 ಕೋಟಿ ರೂಪಾಯಿ ಅಷ್ಟು, ಅದರಲ್ಲಿ ಕೂಡ ಇವತ್ತಿನ ತಂತ್ರಜ್ಞಾನದ ಈ ಫೆಸಿಲಿಟಿ ಏನು ಸಾಫ್ಟ್ವೇರನ್ನು ಅಳವಡಿಸಿಕೊಂಡು ಇವತ್ತಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕೂಡ ಅದನ್ನು ಅಭಿವೃದ್ಧಿ ಮಾಡಿಸುವಂಥದ್ದು. ಹಾಗೆ ನಮ್ಮ ಬಲ್ಮಠ PU ಕಾಲೇಜನ್ನು ಅಭಿವೃದ್ಧಿ ಮಾಡಿಸುವಂಥದ್ದು. ಹೀಗೆ 10 ಕಾಮಗಾರಿಗಳನ್ನು ನಾವು ವ್ಯವಸ್ಥಿತವಾಗಿ ಸ್ಮಾರ್ಟ್ ಸಿಟಿಯಿಂದ ಆಯೋಜನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಹಾಗೆ ಎಲ್ಲೋ ಒಂದು ಕಡೆಗಳಲ್ಲಿ ಇವತ್ತು ಹೈಕೋರ್ಟ್ ಆದೇಶವನ್ನು ನೀಡಿದ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳನ್ನು ನಿಲ್ಲಿಸಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆದೇಶವು ಬಂದಿದೆ. ಕೋರ್ಟಿನ ಏನು ಆದೇಶವಿದೆ ಅದನ್ನು ನಾವು ಅಕ್ಷರಶಃ ಪಾಲಿಸ್ತೇವೆ. ಮತ್ತು ಮಹಾನಗರ ಪಾಲಿಕೆಯ ವತಿಯಿಂದ ಮತ್ತು ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳಿಂದ ಕೋರ್ಟ್ ಕೊಟ್ಟಂಥ ಆದೇಶದ ಬಗ್ಗೆ ಅದನ್ನು ಸ್ಮಾರ್ಟ್ ಸಿಟಿಯ ಮುಖಾಂತರ ನಾವು ಕರ್ನಾಟಕ ಸರ್ಕಾರದ ಮುಖಾಂತರ ಕೋರ್ಟಿಗೆ ಅದಕ್ಕೆ ಒಂದು ಬೇಕಾದಂಥ ದಾಖಲೆಗಳನ್ನು ನಾವು ಕೊಟ್ಟು ಆ ತಡೆಯಾಜ್ಞೆಯನ್ನು ಏನು ಸ್ಟೇ ಆರ್ಡ್ರನ್ನು ಅದನ್ನು ಬಿಡಬೇಕು. ಇಲ್ಲಿ ಕಾಮಗಾರಿಗಳು ಅರ್ಧದಲ್ಲಿ ಸ್ವಲ್ಪ ಹಲವು ಭಾಗದಲ್ಲಿ ಅರ್ಧದಷ್ಟು ಕಾಮಗಾರಿಗಳಾಗಿ ನಿಂತಿದೆ. ಈ ಕಾಮಗಾರಿಗಳು ಅರ್ಧದಲ್ಲಿ ನಿಂತದ್ದ ಕಾಮಗಾರಿಗಳಿಗೆ ಜನರಿಗೆ ಇದರಿಂದ ತೊಂದರೆ ಆಗ್ತದೆ. ಈ ತೊಂದರೆ ಆಗುವ ಕಾರಣ ಮಂಗಳೂರಿನ ಜನತೆಗೆ ಮತ್ತು ಟ್ರಾಫಿಕ್ಕಿಗೆ ತೊಂದರೆ ಆಗುವಂಥದ್ದನ್ನು ಕೋರ್ಟಿನ ಜಸ್ಟಿಸ್ಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಕಾರ್ಯಗಳನ್ನು ಸರ್ಕಾರದ ಮುಖಾಂತರ ನಾವು ಮಾಡಿ ಅದನ್ನು ಸರಿಪಡಿಸಿ ತಕ್ಷಣ ಅದನ್ನು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಂಗಳೂರಿನ ಪ್ರಮುಖವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಸ್ಮಾರ್ಟ್ ಸಿಟಿಯಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ. ಹೀಗೆ ಎಲ್ಲ ಕಾಮಗಾರಿಗಳು ಆಯ್ಕೆ ಮಾಡಿಕೊಂಡದ್ದು ಈಗ ಪ್ರಾರಂಭದ ಹಂತದಲ್ಲಿ ಇದೆ. ಇನ್ನು ಕೆಲವಾರು ಕಾಮಗಾರಿಗಳು ಇನ್ನೂ ಪ್ರಾರಂಭ ಆಗಬೇಕಿದೆ. ಹಾಗಾಗಿ ಒಟ್ಟು ಸ್ಮಾರ್ಟ್ ಸಿಟಿಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಂಗಳೂರಿನ ಚಿತ್ರಣವೇ ಬದಲಾಗುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಕೈಗೆತ್ತಿಕೊಂಡದ್ದು, ಅದಕ್ಕೆ ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನು ನಾನು ಶಾಸಕನಾಗಿ ಮಾಡಿದ್ದೇನೆ.
ನಾನು ಶಾಸಕನಾಗಿ ಬರುವ ಮುಂಚೆ ಯಾವ ರೀತಿಯಲ್ಲಿ ಇತ್ತು, ನಾನು ಆದ ನಂತರ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಂಥ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದ ನನ್ನ ಪ್ರಯತ್ನಗಳನ್ನು ಮಾಡಿದ ನಂತರ ಎಲ್ಲೋ ಒಂದು ಕಡೆಗಳಲ್ಲಿ ಸ್ವಲ್ಪ ಬೇರೆ ಬೇರೆ ದೃಷ್ಟಿಯಲ್ಲಿ ಪಚನಾಡಿಯಲ್ಲಿ ಬಂದು ಈ ರೋಡ್ ಕಟ್ಟಿಂಗ್ ಮಾಡಿದಂಥ ವೇಸ್ಟೇಜನ್ನು ಅಲ್ಲಿ ಹಾಕ್ತಾರೆ ಅಂತೇಳುವಂಥ ದೃಷ್ಟಿಕೋನದಿಂದ ಇದೆಲ್ಲ ಸ್ಮಾರ್ಟ್ ಸಿಟಿದ್ದು ಅಂತೇಳುವಂಥ ಭಾವನೆಯಲ್ಲಿ ಅದಕ್ಕೆ ಸ್ಟೇ ಆರ್ಡರ್ ಬಂದಿದೆ. ಹಾಗಾಗಿ ಇದಕ್ಕೆ ಸರ್ಕಾರದ ಕಡೆಯಿಂದ ನಾವು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಮಂಗಳೂರು ಸ್ಮಾರ್ಟಾಗಿ ಅಭಿವೃದ್ಧಿ ಆಗೋ ದೃಷ್ಟಿಯಲ್ಲಿ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯಗಳನ್ನು ನಾವು ಕೈಗೆತ್ತಿಕೊಳ್ತೇವೆ. ಕಾಂಕ್ರೀಟನ್ನು ಅಗಿದು ಬರುವಂಥ ವೇಸ್ಟ್, ಕಾಂಕ್ರೀಟು ಮತ್ತು ಇಂಟರ್ಲಾಕು ಇದನ್ನು ತೆಗೆದ ನಂತರ ಹೊಸದಾಗಿ ಹಾಕುವಂಥ ಸಂದರ್ಭದಲ್ಲಿ ಅದಕ್ಕೆ ಸುರತ್ಕಲ್ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಒಂದು ದೊಡ್ಡದಾದ ಜಾಗವನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಆ ವೇಸ್ಟನ್ನು ಹಾಕುವಂಥ ದೃಷ್ಟಿಯಲ್ಲಿ ಈಗಾಗಲೇ ಅಧಿಕೃತವಾಗಿ ನಾವು ಹಾಕಲಿಕ್ಕೆ ಮೊನ್ನೆ ಇದರ ಹಿಂದೆಲೇ ಈ ಕೋರ್ಟ್ ಸ್ಟೇ ಆರ್ಡರ್ ಕೊಡೋಕ್ಕಿಂತ ಮುಂಚೆನೇ ಅದು ನಾವು ಅಧಿಕೃತವಾಗಿ ಅಲ್ಲಿ ಹಾಕುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅದರ ನಂತರ ಕೂಡ ಅದನ್ನು ಅಲ್ಲಿಗೆ ಹಾಕುವಂಥದ್ದು ಹಾಕಿ ಅದರ ದಾಖಲೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಅಲ್ಲಿ ಹಾಕಿದ ದಾಖಲೆಗಳನ್ನೆಲ್ಲ ಮಾಡಿಕೊಂಡು ಅದನ್ನು ನಾವು ಸರ್ಕಾರದ ಮುಖಾಂತರ ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ಮಾಡುವಂಥ ದೃಷ್ಟಿಯಲ್ಲಿ ಈಗ ನಿನ್ನೆ ಸೋಮವಾರಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ಅದರ ದಾಖಲೆಗಳನ್ನೆಲ್ಲ ಪರಿಶೀಲಿಸಿದ ನಂತರ 100ಕ್ಕೆ 100 ಆ ತಡೆಯಾಜ್ಞೆಗೆ ನಮಗೆ ಪೂರಕವಾಗಿ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಕೆಲಸ ಕಾರ್ಯಗಳಲ್ಲಿ ನಮಗೆ ಕೋರ್ಟು ಆದೇಶವನ್ನು ಕೊಡ್ತದೆ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ನನಗೆ ವಿಶ್ವಾಸದಿಂದ ನಾನು ಹೇಳಬೇಕಾಗ್ತದೆ.